ನಮ್ಮಲ್ಲಿ ಸೋಮಾರಿಗಳನ್ನ ಕತ್ತೆಗಳಿಗೆ ಹೋಲಿಸುತ್ತೇವೆ, ಆದರೆ ಸ್ವತಃ ನಮಗೆ ಕತ್ತೆಗಳ ಪ್ರಯೋಜನಗಳು ಸರಿಯಾಗಿ ತಿಳಿದಿರುವುದಿಲ್ಲ. ಸ್ವಲ್ಪ ಹಿಂದಿನ ದಶಕಗಳಲ್ಲಿ ಕೇವಲ ಬಟ್ಟೆ ಒಗೆಯುವ ಅಗಸ ಮಾತ್ರ ಕತ್ತೆಗಳನ್ನ ಬಳಸುತ್ತಿದ್ದ. ಆದರೆ ಈಗ ಕತ್ತೆಗಳ ಸಾಗಾಣಿಕೆ ಒಂದು ವ್ಯವಹಾರವಾಗಿ ಬದಲಾಗುತ್ತಿದೆ ಮತ್ತು ಜನರ ಜೀವನದ ನಿರ್ವಹಣೆಗೆ ಇದು ಸಹಾಯ ಕೂಡ ಆಗುತ್ತಾ ಇದೆ. ಇದಕ್ಕೆ ಕಾರಣ ಎಂದರೆ ಕೇವಲ ಭಾರ ಹೊರಲು ಮಾತ್ರವಲ್ಲ, ಕತ್ತೆ ಹಾಲು ಮನುಷ್ಯನ ಆರೋಗ್ಯಕ್ಕೆ ಉಂಟು ಮಾಡುವ ಪ್ರಯೋಜನಗಳು. ಇದು ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕತ್ತೆಯ ಹಾಲಿನ ಪ್ರಯೋಜನಗಳು ಒಂದಲ್ಲ ಎರಡಲ್ಲ, ಹಲವು ಆಯಾಮಗಳಲ್ಲಿ ಇಂದು ಕತ್ತೆಯ ಹಾಲು ದೇಶ ವಿದೇಶಗಳಲ್ಲಿ ಬಳಕೆ ಆಗುತ್ತಿದೆ. ಜೊತೆಗೆ ಕತ್ತೆಯ ಹಾಲಿನ ಉತ್ಪನ್ನಗಳು ಕೂಡ ಜನರನ್ನ ಕಣ್ಣು ಸೆಳೆಯುತ್ತಾ ಇವೆ. ಕತ್ತೆಯ ಹಾಲನ್ನ ಎಳೆ ಮಕ್ಕಳಿಗೆ ಕುಡಿಸುತ್ತಾರೆ, ಏಕೆಂದರೆ ಕತ್ತೆಯ ಹಾಲು ಹಸುವಿನ ಹಾಲಿಗಿಂತ ಕಡಿಮೆ ಸಾಂದ್ರತೆ ಹೊಂದಿದ್ದು ಮಕ್ಕಳ ದೇಹದ ಜೀರ್ಣ ವ್ಯವಸ್ಥೆಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ ಮತ್ತು ಬೇಗನೆ ಜೀರ್ಣವಾಗುತ್ತದೆ. ಹಾಗೂ ಇದರಿಂದ ಹಲವಾರು ಉಪಯೋಗಗಳು ಕೂಡ ಇವೆ. ಎಳೆ ಕಂದಮ್ಮಗಳಲ್ಲಿ ಗ್ಯಾಸ್ಟ್ರಿಕ್ ಹಾಗೂ ಜೀರ್ಣತೆ ಉಂಟಾಗುವುದಿಲ್ಲೆಂಬ ಕಾರಣಕ್ಕೆ ಮನೆಯಲ್ಲಿ 8-10 ವರ್ಷದ ಮಕ್ಕಳಿಗೂ ಕೂಡ ಕತ್ತೆ ಹಾಲಿನ ಸೇವನೆ ಮಾಡಿಸುತ್ತಾರೆ. ವರ್ಷಕ್ಕೆ ಒಂದು ಬಾರಿಯಾದರೂ ಕತ್ತೆ ಹಾಲನ್ನು ಮಕ್ಕಳಿಗೆ ಕುಡಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಕೆಮ್ಮು, ಹೊಟ್ಟೆಯಲ್ಲಿನ ಸೋಂಕು ಮತ್ತು ಚರ್ಮದ ಸೋಂಕು ಇಲ್ಲವಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಕತ್ತೆಯ ಹಾಲು ಹಸುವಿನ ಹಾಲಿಗಿಂತ ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಲು ಇದಕ್ಕಿಂತ ಬೇರೆ ಕಾರಣ ಬೇಕಿಲ್ಲ. ಆದರೆ ಕತ್ತೆ ಹಾಲು ತುಂಬಾ ದುಬಾರಿ ಎಂದು ಕೂಡ ನಂಬಲಾಗಿದೆ. ವರದಿಗಳ ಪ್ರಕಾರ ಕತ್ತೆ ಹಾಲನ್ನು ಔಷಧಿ ಮತ್ತು ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ತಯಾರಿಸಲು ಬಳಸಲಾಗುತ್ತಿದೆ. ಕತ್ತೆ ಹಾಲು ಜೀವಕೋಶಗಳನ್ನು ಗುಣಪಡಿಸುವ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಪ್ರಾಚೀನ ಈಜಿಪ್ತಿನ ರಾಣಿ ಕ್ಲಿಯೋಪಾತ್ರ ಕತ್ತಿನ ಹಾಲಿನಲ್ಲಿ ಸ್ನಾನ ಮಾಡುತ್ತಿದ್ದಳು ಎಂದು ನಂಬಲಾಗಿದೆ. ತನ್ನ ತ್ವಚೆಯನ್ನು ಕಾಂತಿಯುಕ್ತ ಮಾಡಲು ಅವಳು ಕತ್ತೆ ಹಾಲನ್ನು ಬಳಸುತ್ತಿದ್ದಳು. ಇದೇ ಕಾರಣ ಇತ್ತೀಚೆಗೆ ನೀವು ಎಲ್ಲ ರೀತಿಯ ಬ್ಯೂಟಿ ಪ್ರಾಡಕ್ಟ್ಸ್ ಗಳಲ್ಲಿ, ಕ್ರೀಮ್ಗಳಲ್ಲಿ ಹೆಚ್ಚು ಕತ್ತೆ ಹಾಲನ್ನೇ ಬಳಸಲಾಗುತ್ತಿದೆ. ಶ್ರೀಮಂತರು ಇತ್ತೀಚೆಗೆ ನೇರವಾಗಿ ಕತ್ತೆ ಹಾಲನ್ನು ಬಳಸಿ ತಮ್ಮ ಮುಖಗಳನ್ನು ಕೂಡ ತೊಳೆಯುತ್ತಿದ್ದಾರೆ. ಹಲವೆಡೆ ಕತ್ತೆ ಹಾಲಿನಿಂದ ತಯಾರಿಸಿದ ಸೌಂದರ್ಯವರ್ಧಕ ಅಂದ್ರೆ ಕಾಸ್ಮೆಟಿಕ್ ಉತ್ಪನ್ನಗಳಿಗೆ ಬಲು ಬೇಡಿಕೆ ಇದೆ. ಇದೇ ಕಾರಣ ಕತ್ತೆ ಹಾಲಿಗೆ ಅತಿ ಹೆಚ್ಚಿನ ಬೇಡಿಕೆ ಈಗ ನಮ್ಮ ಭಾರತದಲ್ಲಿ ತುಂಬಾನೇ ಇದೆ. ಹೀಗಾಗಿ ದೇಶ ವಿದೇಶಗಳಿಗೆ ಭಾರತದಿಂದ ಕತ್ತೆ ಹಾಲುಗಳ ಎಕ್ಸ್ಪೋರ್ಟ್ ಕೂಡ ತುಂಬಾ ಜೋರಾಗಿ ನಡೆಯುತ್ತದೆ. ಅದನ್ನೇ ಅನ್ನೋದು ಸ್ನೇಹಿತರೆ, ಕತ್ತೆಗೊಂದು ಕಾಲ, ಕತ್ತೆಯ ಹಾಲಿಗೊಂದು ಕೂಡ ಕಾಲ ಎಂದು. ಫ್ಯಾಕ್ಟ್ ನಂಬರ್ 2, ಪ್ರಾಣಿಗಳಿಗೆ ಅದರಲ್ಲೂ ನಾಯಿಗಳಿಗೆ ಆಹಾರವನ್ನು ಕೊಟ್ಟರೆ ಮನುಷ್ಯನಿಗೆ ಹಲವಾರು ರೀತಿಯ ಲಾಭಗಳು ಆಗುತ್ತವೆ ಎಂದು ನಮ್ಮ ಹಿಂದೂ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಹೌದು, ಇದನ್ನೇ ಹಲವಾರು ಸನ್ಯಾಸಿಗಳು, ಋಷಿಗಳು ಕೂಡ ಪಾಲಿಸುತ್ತಾ ಬಂದಿದ್ದಾರೆ. ಹಿಮಾಲಯದ ಜೋಶಿಮಠ ಬಳಿ ಬೆಟ್ಟದಲ್ಲಿ ವಾಸಿಸುತ್ತಿರುವಂತಹ ಸುರೇಂದ್ರನಾಥ್ ಅನ್ನುವ ಒಬ್ಬ ಸನ್ಯಾಸಿ ಕೂಡ ತಾವು ಊಟ ಮಾಡುವ ಮೊದಲು ದೇವತಾ ಸಮಾನ ಆಗಿರುವ ನಾಯಿಗಳಿಗೆ ಊಟವನ್ನ ಹಾಕಿ ಆಮೇಲೆ ತಾವು ಪ್ರತಿನಿತ್ಯ ಊಟವನ್ನ ಮಾಡುತ್ತಾರೆ. ಹೆಚ್ಚಾಗಿ ಜನರು ಹಳಸಿದ ಊಟವನ್ನ ಅಥವಾ ಉಳಿದ ಊಟವನ್ನ ನಾಯಿಗೆ ಹಾಕುತ್ತಾರೆ. ಇದು ತಪ್ಪಲ್ಲ. ಆದ್ರೆ ನೀವು ಮಾಡುವ ಊಟವನ್ನ ಮೊದಲು ನಾಯಿಗೆ ನೀಡಿ ಆಮೇಲೆ ಊಟ ಮಾಡಿದರೆ ನಿಮಗೆ 7 ಜನ್ಮದ ಪುಣ್ಯ ಸಿಗುತ್ತದೆ ಅನ್ನುವ ನಂಬಿಕೆ ಈ ಸನ್ಯಾಸಿಯು ಹೊಂದಿದ್ದಾರೆ ಹಾಗೂ ಅದನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಎನ್ನುವ ನಂಬಿಕೆ ಇದೆ. ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವಾಗಲೂ ಮನುಷ್ಯನ ಸ್ನೇಹಿತರಾಗಿವೆ. ಇವುಗಳಲ್ಲಿ ಕೆಲವು ಪ್ರಾಣಿಗಳು ಮತ್ತು ಪಕ್ಷಿಗಳು ಮನುಷ್ಯನಿಗೆ ಹತ್ತಿರ ಕೂಡ ಆಗಿವೆ. ಆ ಕಾರಣದಿಂದ ಅಂತಹ ಪ್ರಾಣಿ ಆಗಲಿ ಪಕ್ಷಿಗಳನ್ನಾಗಲಿ ಮನುಷ್ಯರು ಮನೆಯಲ್ಲೇ ಸಾಕುತ್ತಾರೆ. ಕೆಲವು ಪ್ರಾಣಿಗಳನ್ನ ಆರ್ಥಿಕ ಲಾಭಕ್ಕಾಗಿ ಮತ್ತು ಕೆಲವರು ಹವ್ಯಾಸಕ್ಕಾಗಿ ಸಾಕುತ್ತಾರೆ. ನಾಯಿ ಕೂಡ ಅಂತಹ ಪ್ರಾಣಿಗಳಲ್ಲಿ ಒಂದಾಗಿದೆ. ಇದನ್ನ ಹೆಚ್ಚಾಗಿ ಹವ್ಯಾಸಕ್ಕಾಗಿ ಬೆಳೆಸುತ್ತಾರೆ. ಇತ್ತೀಚೆಗೆ ಆರ್ಥಿಕ ಲಾಭಕ್ಕಾಗೂ ಕೂಡ ನಾಯಿಗಳನ್ನ ಬೆಳೆಸಲಾಗುತ್ತಿದೆ. ನಾಯಿಗಳು ತುಂಬಾ ನಿಷ್ಠಾವಂತವಾಗಿವೆ. ಅವು ನಮ್ಮ ಮನೆಗಳನ್ನ ಮಾನವ ಸೇವಕನಿಂತಲೂ ಹೆಚ್ಚಾಗಿ ಕಾಪಾಡುತ್ತವೆ. ಫ್ಯಾಕ್ಟ್ ನಂಬರ್ 3, ನೀಲಿ ಬಾಳೆಹಣ್ಣು ನಾವು ಇದುವರೆಗೂ ತಿಂದಿರುವ ಸಾಮಾನ್ಯ ಬಾಳೆಹಣ್ಣಿಗಿಂತ ಬಹಳ ರುಚಿಯಾಗಿರುತ್ತದೆ. ನೀಲಿ ಬಾಳೆಹಣ್ಣನ್ನ ನೀಲಿ ಜಾವಾ ಬನಾನಾ ಎಂದು ಕರೆಯುತ್ತಾರೆ. ಈ ರೀತಿಯ ಬಾಳೆಹಣ್ಣನ್ನ ಹೆಚ್ಚಾಗಿ ಆಗ್ನೇಯ ಏಷ್ಯಾ, ಮಧ್ಯ ಅಮೆರಿಕ ಮತ್ತು ಹವಾಯಿ ದ್ವೀಪಗಳಲ್ಲಿ ಬೆಳೆಸಲಾಗುತ್ತದೆ. ಇದರೊಳಗೆ ಕಪ್ಪು ಬಣ್ಣದ ಚಿಕ್ಕ ಬೀಜಗಳಿರುತ್ತದೆ ಹಾಗೂ ಸಾಮಾನ್ಯ ಬಾಳೆಹಣ್ಣಿಗಿಂತ ಇವು ಸ್ವಲ್ಪ ದೊಡ್ಡದಾಗಿರುತ್ತದೆ. ಈ ನೀಲಿ ಜಾವ ಬಾಳೆಹಣ್ಣುಗಳು ಅಸಾಧಾರಣ ರುಚಿಯನ್ನು ಕೂಡ ಹೊಂದಿರುತ್ತದೆ. ಅವು ವೆನಿಲಾ ಕಸ್ಟರ್ಡ್ ಅಥವಾ ವೆನಿಲಾ ಐಸ್ ಕ್ರೀಮ್ ರುಚಿಯನ್ನ ಹೋಲುತ್ತದೆ. ಇದೇ ಕಾರಣ ಇವುಗಳನ್ನ ಐಸ್ ಕ್ರೀಮ್ ಬಾಳೆಹಣ್ಣು ಎಂದು ಕೂಡ ಕರೆಯುತ್ತಾರೆ. ಬಾಳೆಹಣ್ಣಿನ ತಿರುಳು ಕೂಡ ಮೃದುವಾಗಿ ಕೆನೆಯಂತೆ ಇರುತ್ತದೆ. ನೀಲಿ ಜಾವ ಬಾಳೆಹಣ್ಣುಗಳನ್ನು ಸಿಹಿ ತಿಂಡಿಗಳು ಮತ್ತು ಡೆಸರ್ಟ್ಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಅವುಗಳಲ್ಲಿನ ನೈಸರ್ಗಿಕ ಐಸ್ ಕ್ರೀಮ್ ಸುವಾಸನೆ ಮತ್ತು ಅವುಗಳ ವಿಶಿಷ್ಟ ಬಣ್ಣದಿಂದ ಇದನ್ನು ಮಿಲ್ಕ್ ಶೇಕ್ ಮಾಡಲು ಕೂಡ ಬಳಸುತ್ತಾರೆ.
ಅಂದ ಹಾಗೆ ನೀಲಿ ಬಾಳೆಹಣ್ಣು 105 ಕ್ಯಾಲರಿಯನ್ನ ಹೊಂದಿರುತ್ತದೆ. ಇದು ಐಸ್ ಕ್ರೀಮ್ ನಲ್ಲಿರುವ ಕ್ಯಾಲರಿಗಿಂತ ಸ್ವಲ್ಪ ಕಡಿಮೆ ಆಗಿರುತ್ತದೆ. ಹೀಗಾಗಿ ಐಸ್ ಕ್ರೀಮ್, ಚಾಕ್ಲೇಟ್ ನಂತಹ ಸಿಹಿ ತಿಂಡಿಗಳನ್ನು ತಿನ್ನುವ ಬದಲಿಗೆ ಈ ನೀಲಿ ಬಾಳೆಹಣ್ಣು ತಿಂದರೆ ಹೆಚ್ಚಿನ ಪೌಷ್ಟಿಕಾಂಶವನ್ನ ನಮ್ಮ ದೇಹಕ್ಕೆ ಕೊಡುತ್ತದೆ. ಆರೋಗ್ಯಕ್ಕೆ ಒಳ್ಳೆಯ ಉಪಯೋಗ ಕೂಡ. ಇದರಲ್ಲಿ ಹೆಚ್ಚು ಕ್ಯಾಲರಿ ಇರುವುದಿಲ್ಲ. ನಿಮ್ಮ ತೂಕವನ್ನು ಕೂಡ ಅದು ನಿಯಂತ್ರಣದಲ್ಲಿಡುತ್ತದೆ. ನೀಲಿ ಜಾವ ಬಾಳೆಹಣ್ಣಿನಲ್ಲಿ ಫೈಬರ್ ಅಂಶ ಸಮೃದ್ಧಿಯಾಗಿರುತ್ತದೆ. ತೂಕ ನಷ್ಟದ ಹೊರತಾಗಿ ಈ ಬಾಳೆಹಣ್ಣಿನಲ್ಲಿರುವ ಫೈಬರ್ ಜೀರ್ಣಕಾರಿ ಆರೋಗ್ಯದ ಮೇಲೆ ಪ್ರಬಲ ಪರಿಣಾಮವನ್ನು ಕೂಡ ಬೀರುತ್ತದೆ. ಇದೇ ಕಾರಣ ಇದನ್ನ ಇತ್ತೀಚೆಗೆ ಹಲವಾರು ದೇಶಗಳಲ್ಲಿ ಬಳಸಲಾಗುತ್ತಿದೆ ಹಾಗೂ ಇತ್ತೀಚೆಗೆ ಇದಕ್ಕೆ ಭಾರಿ ಡಿಮ್ಯಾಂಡ್ ಕೂಡ ಬಂದಿದೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಕೂಡ ಈ ನೀಲಿ ಬಾಳೆಹಣ್ಣನ್ನ ಬೆಳೆಯುತ್ತಿದ್ದಾರೆ. ಕಾರಣ ಇದಕ್ಕೆ ಸಿಗುತ್ತಿರುವಂತಹ ಬೆಲೆ ಇದು ದುಬಾರಿ ಕೂಡ ಆಗಿರುತ್ತದೆ. ಫ್ಯಾಕ್ಟ್ ನಂಬರ್ 4, ಕೊತ್ತಂಬರಿ ಬೀಜ ಅಂದ್ರೆ ಧನಿಯಾ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲೂ ಸಹಾಯ ಮಾಡುತ್ತದೆ. ಇಂದಿನ ಜೀವನ ಶೈಲಿಯಲ್ಲಿ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳುವುದು ಸವಾಲಿನ ಸಮಸ್ಯೆಯಾಗಿದೆ. ಧನಿಯಾ ಬೀಜಗಳು ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಅನ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂದ್ರೆ HDL ಅನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ಹೃದಯಾಘಾತ ಮತ್ತು ರಕ್ತದ ಒತ್ತಡದಂತಹ ಸಮಸ್ಯೆಗಳು ಅಂದ್ರೆ BP-ಯನ್ನ ದೂರ ಮಾಡುತ್ತದೆ. ಕೊತ್ತಂಬರಿ ಬೀಜಗಳು ಆಂಟಿ ಫಂಗಲ್ ಮತ್ತು ಆಂಟಿಸೆಪ್ಟಿಕ್ ಗುಣಗಳ ಹೊಂದಿರಿಂದ ಇದು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಇದು ಚರ್ಮದ ಮೇಲಿನ ಕಜ್ಜಿ, ತುರಿಕೆ ಮತ್ತು ಉರಿಯೂತವನ್ನ ಕಡಿಮೆ ಮಾಡುತ್ತದೆ. ಮೊಡವೆಗೆ ಧನಿಯಾ ನೀರು ಅಥವಾ ಪೇಸ್ಟ್ ಹಚ್ಚುವುದರಿಂದ ಪರಿಹಾರ ಕೂಡ ನೀವು ಪಡೆಯಬಹುದಾಗಿದೆ. ಅದರಲ್ಲೂ ಇತ್ತೀಚೆಗೆ ಕೂದಲು ಉದುರುವಿಕೆಗೆ ಇದೊಂದು ರಾಮಬಾಣ ಇದ್ದ ಹಾಗೆ. ಹಾರ್ಮೋನ್ ಅಸಮತೋಲನದಿಂದ ಕೂದಲು ಉದುರುವಿಕೆಗೆ ಇದು ಸಹಕಾರಿಯಾಗಿದೆ. ಧನಿಯಾ ಬೀಜಗಳನ್ನ ಕುದಿಸಿದ ನೀರಿನಿಂದ ತಲೆ ತೊಳೆಯುವುದರಿಂದ ಕೂದಲಿನ ಬುಡ ಗಟ್ಟಿಯಾಗುತ್ತದೆ ಮತ್ತು ಕೂದಲು ಉದುರಿಯುವುದು ಕಡಿಮೆ ಆಗುತ್ತದೆ. ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಇದ್ದವರಿಗೆ ಇದೊಂದು ಒಳ್ಳೆಯ ಪರಿಹಾರ ಕೂಡ ಕೊಡುತ್ತದೆ. ಮಹಿಳೆಯರಲ್ಲಿ ಕಾಡುವ ಮುಟ್ಟಿನ ಸಮಸ್ಯೆ, ಹೊಟ್ಟೆ ನೋವು ಮತ್ತು ಅತಿಯಾದ ರಕ್ತಸ್ರಾವವನ್ನು ನಿಯಂತ್ರಿಸಲು ಧನಿಯಾ ನೀರು ಸಹಕಾರಿಯಾಗಿದೆ. ಇದು ಹಾರ್ಮೋನುಗಳನ್ನ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಮುಟ್ಟಿನ ಸಮಯದಲ್ಲಿ ಕಾಣುವ ಹೊಟ್ಟೆ ನೋವು ನಿವಾರಣೆಗೆ ಪ್ರತಿ ತಿಂಗಳು ನೀವು ಮುಟ್ಟಿನ ನೋವಿನಿಂದ ಬಳಲುತ್ತಿದ್ದೀರಿ ಎಂದಾದರೆ ಕೊತ್ತಂಬರಿ ಬೀಜದ ಆರೈಕೆಯನ್ನ ಪಡೆದುಕೊಳ್ಳಿ. 500 ಮಿಲಿಮೀಟರ್ ನೀರಿಗೆ 6 ಗ್ರಾಂ ಕೊತ್ತಂಬರಿ ಬೀಜವನ್ನ ಸೇರಿಸಿ ಚೆನ್ನಾಗಿ ಕುದಿಸಿ. ಚೆನ್ನಾಗಿ ಕುದ್ದಂತಹ ನೀರನ್ನ ಉರಿಯಲ್ಲಿ ಆರಿಸಿ ನೀರನ್ನ ಸೋಸಿ 1 ಚಮಚ ಸಕ್ಕರೆಯನ್ನ ಸೇರಿಸಿ ಬೆಚ್ಚಗಿರುವಾಗಲೇ ಅದನ್ನ ಕುಡಿಯಿರಿ. ನಿಯಮಿತವಾಗಿ ಈ ಕ್ರಮವನ್ನ ಅನುಸರಿಸಿದರೆ ಮುಟ್ಟಿನ ಸಮಯದಲ್ಲಿ ಕಾಣುವ ಹೊಟ್ಟೆ ನೋವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಆಯುರ್ವೇದದಲ್ಲಿ ಕೊತ್ತಂಬರಿ ಬೀಜಗಳನ್ನ ತ್ರಿದೋಷ ನಾಶಕ ಎಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ಇದು ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳನ್ನ ಸಮತೋಲನದಲ್ಲಿ ಇಡುತ್ತದೆ. ಧನಿಯಾ ದೇಹವನ್ನ ತಂಪಾಗಿಸುವ ಗುಣವನ್ನ ಹೊಂದಿದೆ. ಬೇಸಿಗೆಯಲ್ಲಿ ಅಥವಾ ಪಿತ್ತ ಹೆಚ್ಚಾದಾಗ ಧನಿಯಾ ನೀರನ್ನ ಕುಡಿಯುವುದು ಒಳ್ಳೆಯದು. ಇದು ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುವುದರಿಂದ ಮೂತ್ರಪಿಂಡಗಳು ಅಂದ್ರೆ ಕಿಡ್ನಿ ಆರೋಗ್ಯವನ್ನ ಕಾಪಾಡುತ್ತದೆ ಮತ್ತು ದೇಹದಿಂದ ವಿಷಕಾರಿ ಅಂಶಗಳನ್ನ ಹೊರಹಾಕುತ್ತದೆ.